ಲಡಾಖ್ಗೆ ರಾಜ್ಯದ ಸ್ಥಾನಮಾನ ನೀಡುವಂತೆ ಒತ್ತಾಯಿಸಿ ಯುವಜನರು ಬೀದಿಗಿಳಿದು ನಡೆಸಿದ ಪ್ರತಿಭಟನೆಯ ಹಿಂಸಾಚಾರದಲ್ಲಿ 4 ಸಾವು ಕಂಡರು ಹಾಗೂ 90ಕ್ಕೂ ಹೆಚ್ಚು ಜನರು ಗಾಯಗೊಂಡರು. ಲಡಾಖ್ಗೆ ರಾಜ್ಯದ ಸ್ಥಾನಮಾನ ಹೋರಾಟದ ಹಿಂಸಾಚಾರದಲ್ಲಿ 4 ಮೃತ್ಯು, 90ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ. ಹಿಂದಿನ ಜಮ್ಮು ಮತ್ತು ಕಾಶ್ಮೀರದಿಂದ ಪ್ರತ್ಯೇಕಗೊಂಡು ಕೇಂದ್ರಾಡಳಿತ ಪ್ರದೇಶವಾಗಿರುವ ಲಡಾಖ್ಗೆ ರಾಜ್ಯದ ಸ್ಥಾನಮಾನ ನೀಡುವಂತೆ ಯುವಜನರು ಬೀದಿಗಿಳಿದು ಪ್ರತಿಭಟಿಸಿದರು. ಲಡಾಖ್ ರಾಜಧಾನಿ ಲೇಹ್ನಲ್ಲಿನ ಬಿಜೆಪಿ ಕಚೇರಿ ಎದುರಿನ ಒಂದು ವಾಹನಕ್ಕೆ ಬೆಂಕಿ ಹಚ್ಚಲಾಗಿತ್ತು. ಅದನ್ನು ಆನಂತರ ಆರಿಸಲಾಯಿತು. ಲೇಹ್ ಜಿಲ್ಲೆಯಾದ್ಯಂತ ಕರ್ಫ್ಯೂ ವಿಧಿಸಲಾಗಿದೆ. ಹೆಚ್ಚುವರಿ ಭದ್ರತಾ ಪಡೆ ನಿಯೋಜಿಸಲಾಗಿದೆ. ಪೊಲೀಸರು ಪ್ರತಿಭಟನಾಕಾರರ ವಿರುದ್ಧ ಕಣ್ಣೀರು ಗಾಳಿ ಪ್ರಯೋಗಿಸಿ ಕೈ ಬೆತ್ತಾಪಿಸಿದ್ರು. ಯುವಕರು ಕೆಲವರು ಪೊಲೀಸರ ಜೊತೆಗೂ ಕೈ ಮಿಲಾಯಿಸಿದ್ರು. ಅಕ್ಟೋಬರ್ 6ರಂದು ಒಕ್ಕೂಟ ಸರ್ಕಾರ, ಲಡಾಖ್ ಜನಪ್ರತಿನಿಧಿಗಳು ಮತ್ತು ಕಾರ್ಗಿಲ್ ಡೆಮೊಕ್ರಾಟಿಕ್ ಅಲಯನ್ಸ್ ನಡುವೆ ಮಾತುಕತೆ ಗೊತ್ತು ಮಾಡಲಾಗಿತ್ತು. ಕೂಡಲೇ ಮಾತುಕತೆ ನಡೆಸುವಂತೆ ಪ್ರತಿಭಟನಾಕಾರರು ಒತ್ತಾಯ ಮಾಡಿದ್ರು. ಹಿಂಸಾಚಾರದ ಹಿಂದೆ ಕಾಂಗ್ರೆಸ್ ಕೌನ್ಸಿಲರ್ ಪುನ್ಸಾಂಗ್ ಸ್ಟ್ಯಾನ್ಜಿನ್ ಇರುವುದಾಗಿ ಬಿಜೆಪಿಯವರು ದೂರಿದ್ದು, ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಪರಿಸರದ ಹೋರಾಟಗಾರ ಸೋನಂ ವಾಂಗ್ಚುಕ್ ಪ್ರಚೋದಕ ಭಾಷಣ ಹಿಂಸೆಗೆ ಕಾರಣವೆಂದು ಪೊಲೀಸರು ದೂರಿದ್ದಾರೆ. Every action has a multiple reactions in an industry. Safety is what comes first, and that is what we provide. Induscare Equipments, manufacturers and suppliers of industrial safety equipments. We provide safety equipments like gloves, masks, safety helmets, earplugs, safety belts, safety shoes, gum boots, safety goggles, industrial and medical coveralls, fire protection and arc flash suits, road safety equipments, and all industrial fire and safety accessories. Your safety is our priority. Induscare Equipments, KVSS Bank Building, Kulur, Mangaluru. Call 0824 2458 754.